ಪದಿತ್ತು ಬಿಳಿ ಓಲ್ ಕುಚ್ಚಿದ್ದೀನಿ ಜೋಜನ ಮಂಡೇಡು ಈತು ಜಾಗುಂಡು ನೀಕು ಕುಲ್ಲರೆ ಈತು ಜಾಗುಂಡು ಕುಚ್ಚರೆ ಮಾವು ಅನ್ನೆ ಪೋಯರ ಅನ್ನೆ ಪೋಯರ ಕುಚಿ ಯಶಸ್ವಿಗೊಳಿಸ್ತೀನಿ ಅಂತಂದು ಅಪ್ನೆ ಕೊಡಿಸಿದ್ರು. ಆ ಪ್ರಕಾರ ನಾವು ನಮ್ಮ ನೀರು ದೋಸೆ ಉಂಟು ಮಂಜಿ ನೀರುಡು ಮುಕ್ಕಾದೀಕ ಕುರಬುರು ಹುಡುಕುನಂತೆ ನಾನು ಒಂಜಿ ನೆಲ ಒಚ್ಚಿಗ ನೆಲ ಒಚ್ಚರೆ ಫ್ಲೈಟ್ ತೋರಿಸೋಕ್ಕೆ ಹೋಗಿ ಚಪ್ಪಲ್ಗಟ್ಟು ಮೀದು ಬತ್ತೆ ನಾನು ಕುಂಟರ್ದು ರೆಂಡು ಕುಂಟರ್ದು ನನ್ನ ಮಗನ ನ್ಯೂ ಇಯರಿಗೆ ಇನಾಗ್ರೇಷನ್ ಮಾಡಿದ್ದಾನೆ ನೋಡಿ. ಸೋಫಾದ ಕವರನ್ನು ಇನಾಗ್ರೇಷನ್ ಕಟ್ ಮಾಡಿದ್ದಾನೆ ನ್ಯೂ ಇಯರಿಗೆ. ನನ್ನ ಮಗನ ರೂಮ್ ತೋರಿಸ್ತೇನೆ ಬನ್ನಿ.
ಕುಂಟಾರ್ದದ ನಾನು ಆಜಿರ್ಗ. ಹಾಯ್ ಹಲೋ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ನಿಮಗೆ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮನೆ ಮಗಳಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇರೋದು ಏನು ಅಂದರೆ, ದಯವಿಟ್ಟು ನನಗೆ ಸಪೋರ್ಟ್ ಮತ್ತು ಪ್ರೋತ್ಸಾಹ ತುಂಬ ಮುಖ್ಯ. ನೀವಿಲ್ಲಾಂದರೆ ನಾನು ಇವತ್ತು ಈ ಥರ ವಿಡಿಯೋ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದಯವಿಟ್ಟು ಇನ್ನೂ ಹೆಚ್ಚು ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಓಕೆ. ಕಲ್ಲು ಇಲ್ಲಡು ಪರ್ನದ ಕೈಲು ಬಾಂಡ ಇಂಚ ಅಂಗಿ ಕುಡೊಂಜಿಂಡು. ಇನ್ನು ಸ್ವಲ್ಪ ಟಿ ವಿ ನೋಡಿ ಸ್ವಲ್ಪ ರೆಸ್ಟ್ ಮಾಡೋಣ. ಸುಸ್ತಾಗಿದೆ, ಸಾಕಾಗಾಯಿತು. ಅಲ್ಲಿ ಧನಂಜಯ್ ಬಂದಿಯಾರ ಅಟ್ ದ ಸೇಮ್ ಟೈಮ್ ಶಿವಣ್ಣ ಅವರು ಎಂಜಾಯ್ ಮಾಡ್ತಾ ಇರೋದು, ಥ್ರಿಲ್ ಕೊಡ್ತಾ ಇರೋದು ಬಂದಿರೋ ಫ್ಯಾನ್ಸ್ಗೆ. ಅಂಡ್ ಇದೇ ರೀತಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಅಂತ ಹೇಳ್ಕೊಂಡು ಪಿಚ್ಚಲ್ಲಿ ರನ್ಸೇ ಮಾಡೋಕ್ಕಾಗಿಲ್ಲ, 11 ರನ್ ಮಾಡಿ. ಓಕೆ ಗೈಸ್, ಬಾಯ್. ಅಲ್ಲಿ ನೋಡಿ ಡಾಗಿ. ಓಕೆ, ನೆಕ್ಸ್ಟ್ ನಾನು ವ್ಲಾಗ್ ಇಲ್ಲ, ಕಿಚನ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.